ಓಟವನ್ನು ಮುಂದುವರಿಸ್ತಾ ಇದ್ದೀನಿ. ಯುವ ಶಕ್ತಿ ಬಳಗ ಪಿಲಿಕೋಡಿ ಅಂಕಣದ ಪ್ರವೇಶವನ್ನು ಪಡೆದುಕೊಳ್ಳಬೇಕು. ಯುವ ಶಕ್ತಿ ಬಳಗ ಪಿಲಿಕೋಡಿ ಹಾಗೂ ತುಳುನಾಡ ತುಡರ್ ಮುಜಿ. ಸಾಗಿ ಬರ್ತಾ ಇದೆ ಯುವ ಶಕ್ತಿ ಬಳಗ ಪಿಲಿಕೋಡಿ ಅಂಕಣದ ಪ್ರವೇಶವನ್ನು ಪಡೆದುಕೊಳ್ತಾ ಇದೆ. ಆಹಾ, ಅದ್ಭುತವಾದ ಪಂದ್ಯಾಕೂಟದಲ್ಲಿ ಅದ್ದೂರಿಯಾದ ಎರಡು ತಂಡಗಳು ಅಂಕಣದ ಪ್ರವೇಶವನ್ನು ಪಡೆದುಕೊಳ್ತಾ ಇದೆ. ಭಕ್ತ ಬಲಿಷ್ಠ ತಂಡಗಳ ನಡುವಿನ ಕಾದಾಟದಲ್ಲಿ 8ನೇ ಪಂದ್ಯಾಕೂಟ ಸಾಗಿ ಬರ್ತಾ ಇದೆ. 10,000ದ ಈ ಒಂದು ನಗದು ಬಹುಮಾನಗಳ ಓಟಕ್ಕಾಗಿ 18 ತಂಡಗಳ ನಡುವಿನ ಪೈಪೋಟಿಯಾಗಿದೆ. ಸಿಂಗಲ್ ಗ್ರಿಪ್ ಪಂದ್ಯಾಕೂಟದ ಅದ್ದೂರಿಯಾದ ಈ ಪಂದ್ಯಾಕೂಟದಲ್ಲಿ 18 ತಂಡಗಳು ಯಶಸ್ವಿಯಾಗಿ ನಮ್ಮ ಜೊತೆಗೆ ಸೇರಿಕೊಂಡಿದೆ. ಎಲ್ಲಿದೆ? ತುಳುನಾಡ ತುಡರ್ ಬಂದಿದೆ, ಸಾರಿ ಪಿಲಿಕೋಡಿ ಬಂದಿದೆ. ತುಳುನಾಡ ತುಡರ್ 28ನೇ ತಾರೀಕಿನಂದು ಕಾರಿಂಜ ಫ್ರೆಂಡ್ಸ್ ಕಾರಿಂಜ ಇದರ ನೇತೃತ್ವದಲ್ಲಿ ಸಿಂಗಲ್ ಗ್ರಿಪ್ ಮಾದರಿಯ ಹಗ್ಗ ಜಗ್ಗಾಟ ಪಂದ್ಯ. 25ನೇ ತಾರೀಕಿನಂದು ಬೆಳ್ತಂಗಡಿ ಭಾಗದಲ್ಲಿ ಒಂಜಿ ಇಲ್ಲ ಕೆಲ್ದ ಪೊರ್ಲದ ಪೊರ್ತುಡು ಸ್ವಾಮಿ ಕೊರಗಚ್ಚ ಪಾಲಡ್ಕ ಪಂಪಿನ ಒಂಜಿ ಮಹಾನ್ ಸಂಸ್ಥೆ ಫುಲ್ ಗ್ರಿಪ್ ಮಾದರಿಯ ಹಗ್ಗ ಜಗ್ಗಾಟ ಪಂದ್ಯಕೂಟವನ್ನು ಹಮ್ಮಿಕೊಂಡಿದೆ. ಯಶಸ್ವಿಯಾಗಿ ಒಂಜಿ ಇಲ್ಲ ಕೆಲ್ದ ಸಂಭ್ರಮಡಿ ಅದ್ದೂರಿಯಾಯಿನಂಚಿನ ಫುಲ್ ಗ್ರಿಪ್ ಮಾದರಿಯ ಹಗ್ಗ ಜಗ್ಗಾಟ ಪಂದ್ಯಕೂಟಕ್ಕೆ ಸ್ವಾಮಿ ಕೊರಗಜ್ಜ ಪಾಲಡ್ಕ ಬೆಳ್ತಂಗಡಿಯ ಭಾಗದಲ್ಲಿ ಪಂದ್ಯಾಕೂಟ ಸಾಗಿ ಬರಲಿಕ್ಕಿದೆ 25ನೇ ತಾರೀಕಿನ ಗುರುವಾರದಂದು. ಎಸ್ ರೆಡಿ ರೆಡಿ ರೈಟ್ ಆನ್. Ready? Okay, ready? Ready, captains? Rope right. ಸಾಗಿ ಬರ್ತಾ ಇದೆ. Ready, captains? ಮೊದಲ ಶಿಲ್ಲೆಯೊಂದಿಗೆ ಅಂಕಣದಲ್ಲಿ ಆಟ ಸಾಗಿ ಬರ್ತಾ ಇದೆ. ತುಳುನಾಡ ತುಡರ್ ಹಾಗೂ ಪಿಲಿಕೋಡಿ ಯುವ ಶಕ್ತಿ ಬಳಗ ಪಿಲಿಕೋಡಿ ಮುನ್ನಡೆಯಲ್ಲಿದೆ. ಅದ್ದೂರಿಯಾದ ಪಂದ್ಯಾಕೂಟದಲ್ಲಿ ಇದು ಸಿಂಗಲ್ ಗ್ರಿಪ್ ಮಾದರಿಯ ಪಂದ್ಯಾಕೂಟ ಅದ್ದೂರಿಯಾಗಿ ಸಾಗಿ ಬರುವಂತ ಸಂದರ್ಭದಲ್ಲಿ ಮುನ್ನಡೆಯಲ್ಲಿ ಯುವ ಶಕ್ತಿ ಬಳಗ ಪಿಲಿಕೋಡಿ. ಪಂದ್ಯಕೂಟ ಸಾಗಿ ಬರ್ತಾ ಇದೆ. ಯುವ ಶಕ್ತಿ ಬಳಗ ಪಿಲಿಕೋಡಿ ಒಂದು ಸುತ್ತಿನ ಮುನ್ನಡೆಯಲ್ಲಿ ಅಂಕಣದ ಬದಲಾವಣೆಯೊಂದಿಗೆ ಎರಡು ತಂಡಗಳು ರೆಡಿ ರೆಡಿ ಆರಂಭಗೊಂಡಿದೆ. ಆರಂಭದ ಭಾಗದಲ್ಲಿ ಪಿಲಿಕೋಡಿಯ ಪರವಾಗಿದೆ. ಸಮಯದ ಅಂತರ ಕಡಿಮೆಯಾಗಿದೆ. 2 ನಿಮಿಷಗಳ ಓಟದಲ್ಲಿ ಸಮಯಗಳ ಅಂತರದಲ್ಲಿ 2 ಬಲಿಷ್ಠ ತಂಡಗಳ ನಡುವೆ ಖಂಡಿತವಾಗಿಯೂ ಯುವ ಶಕ್ತಿ ಬಳಗ ಪಿಲಿಕೋಡಿ ಮುನ್ನಡೆಯಲ್ಲಿದೆ. ಅರ್ಧ ಫೀಟ್ ಅಗ್ಗವನ್ನು ಎಳೆಯುವಲ್ಲಿ ಖಂಡಿತವಾಗಿಯೂ ಯಶಸ್ವಿಯಾಗಿದೆ ಪಿಲಿಕೋಡಿ. ಸಾಗಿ ಬರ್ತಾ ಇದೆ ನೆಕ್ಸ್ಟ್ ಮ್ಯಾಚ್. ಕೋಡಿಬೈಲ್ ಚಾಲೆಂಜರ್ಸ್ ಹಾಗೂ ಉಲ್ಲಾಲ್ತಿ ಫ್ರೆಂಡ್ಸ್ ಕಲ್ಲುಗುಡ್ಡ ನೆಕ್ಸ್ಟ್ ಮ್ಯಾಚ್. ಧನ್ಯವಾದಗಳು.